ಅರಣ್ಯ ಸಂರಕ್ಷಣಾಧಿಕಾರಿಗಳು ಕಾರವಾರ ವಿಭಾಗ ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕಾರವಾರ ಉಪವಿಭಾಗರವರ ಮಾರ್ಗದರ್ಶನದಂತೆ ವಲಯ ಅರಣ್ಯಾಧಿಕಾರಿಗಳು ಕೋಸ್ಟಲ್ ಮತ್ತು ಮರೈನ್ ಇಕೋಸಿಸ್ಟಮ್ ಸೆಲ್ ಕಾರವಾರವರ ಸಲಹೆ ಸೂಚನೆಯ ಮೇರೆಗೆ ಈ ದಿನ ಬಾವಳ ಕಡಲ ತೀರದಲ್ಲಿ ಕಡಲಾಮೆ ಮರಿಗಳನ್ನು ಸಮುದ್ರಕ್ಕೆ ಬಿಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಮಾನ್ಯ ಶ್ರೀ ರವಿಶಂಕರ್ ಸಿ ಐಎಫ್ಎಸ್ ಸರ್ ಕಾರವಾರ ವಿಭಾಗರವರು, ಶ್ರೀ ಕೆಡಿ ನಾಯ್ಕ್ ಸರ್ ಕಾರವಾರ ಉಪವಿಭಾಗರವರು, ಶ್ರೀ ವಿಪಿ ನಾಯ್ಕ್ ಸರ್ ವಲಯ ಅರಣ್ಯಾಧಿಕಾರಿಗಳು ಗೋಪ್ಶಿಟ್ಟ ಹಾಗೂ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕೋಸ್ಟಲ್ ಮತ್ತು ಮರೈನ್ ಇಕೋಸಿಸ್ಟಮ್ ಸೆಲ್ ಹಾಗೂ ಗೋಪ್ಶಿಟ್ಟ ವಲಯದ ಉಪ ಅರಣ್ಯಾಧಿಕಾರಿಗಳು ಮತ್ತು ಗಸ್ತು ಅರಣ್ಯ ಪಾಲಕರು ಹಾಗೂ ಸಿಬ್ಬಂದಿಗಳು, ಸಾರ್ವಜನಿಕರು ಮತ್ತು ಸ್ಥಳೀಯ ಮೀನುಗಾರರು ಮತ್ತು ಕಾರವಾರದ ಎಲ್ಲಾ ಮೀಡಿಯಾ ಮಿತ್ರರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ಗೂಡಿನಿಂದ ಒಟ್ಟು 66 ಕಡಲಾಮೆ ಮರಿಗಳನ್ನು ಸಮುದ್ರಕ್ಕೆ ಪುನಃ ಬಿಡಲಾಯಿತು. ಕೊಡು. ಹಾಂ, ಫೋಟೋ ತೆಗೆದು. ಎಂಬತ್ತೇಳು ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334. ನದಿ ಜೋಡಣೆ ವಿರೋಧಿಸಿ ಬೃಹತ್ ಪ್ರತಿಭಟನಾ ಸಭೆ ಸಿದ್ದಾಪುರ. ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ನದಿ ಜೋಡಣೆಗೆ ತೀವ್ರ ವಿರೋಧ ಶುರುವಾಗಿದೆ. ವಿರೋಧದ ಭಾಗವಾಗಿ ನಡೆದ ಬೃಹತ್ ಪ್ರತಿಭಟನಾ ಸಮಾವೇಶಗಳು ನಡೆದಿದೆ. ಈಗ ಅರಣ್ಯ ಹಕ್ಕು ಹೋರಾಟ ವೇದಿಕೆಯಿಂದ ಕಾನೂನು ಹೋರಾಟ ಶುರುವಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಮತ್ತು ಹಲವಾರು ಯೋಜನೆಗಳಿಗೆ ನೆಲ ಜಲ ತ್ಯಾಗ ಮಾಡಿದ ಜಿಲ್ಲೆ. ಇನ್ನಷ್ಟು ಯೋಜನೆಗಳನ್ನ ಮತ್ತೆ ಹೇರಲಾಗುತ್ತಿದೆ. ಈಗ ಇಲ್ಲಿನ ಬೇಡ್ತಿ ನದಿಯನ್ನ ವರದಾ ಮತ್ತು ಅಘನಾಶಿನಿ ನದಿಯನ್ನ ವೇದಾವತಿ ನದಿಗೆ ಜೋಡಣೆ ಮಾಡುವ ಕೇಂದ್ರ ಸರ್ಕಾರದ ಯೋಜನೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತೀವ್ರ ವಿರೋಧವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಅರಣ್ಯ ಹಕ್ಕು ಹೋರಾಟದ ವೇದಿಕೆಯಿಂದ ಬೃಹತ್ ಪಾದಯಾತ್ರೆ, ಪ್ರತಿಭಟನೆ ಮತ್ತು ಸಮಾವೇಶ ನಡೆಯಿತು. ಇದರ ಜೊತೆಗೆ ಇವತ್ತು ಕಾನೂನು ಹೋರಾಟಕ್ಕೆ ಮುಂದಾದ ಅರಣ್ಯ ಹಕ್ಕು ಹೋರಾಟ ವೇದಿಕೆ ನ್ಯಾಯಾಲಯಕ್ಕೆ ಆಕ್ಷೇಪ ಪತ್ರ ಸಲ್ಲಿಕೆ ಮಾಡಿದೆ. ಒಟ್ಟು 25,000 ಕುಟುಂಬದಿಂದ ನದಿ ಜೋಡಣೆ ವಿರೋಧಿಸಿ ಆಕ್ಷೇಪ ಪತ್ರ ಸಲ್ಲಿಕೆಯಾಗಿದೆ. ಈ ಮೂಲಕ ನದಿ ಜೋಡಣೆ ಯೋಜನೆಗೆ ತೀವ್ರ ವಿರೋಧದ ಕೂಗು ಗಟ್ಟಿಯಾಗುತ್ತಿದೆ. ಇನ್ನು ಸಿದ್ದಾಪುರದ ಬಿಳಗಿ ಗ್ರಾಮದಿಂದ ಪಾದಯಾತ್ರೆ ಆರಂಭವಾಗಿ ಸಿದ್ದಾಪುರ ಪಟ್ಟಣವರೆಗೆ ಬರೋಬ್ಬರಿ 15 ಕಿಲೋಮೀಟರ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಇದರ ಜೊತೆಗೆ ನಡೆದ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ನಿರೀಕ್ಷೆಗೂ ಮೀರಿ ಸಾವಿರಾರು ಸಂಖ್ಯೆಯಲ್ಲಿ ಜನಸ್ತೋಮ ಆಗಮಿಸಿತ್ತು. ಎಲ್ಲಾ ಸಮುದಾಯದ ಜನರು ಆಗಮಿಸಿ ಯೋಜನೆಯನ್ನ ಧಿಕ್ಕರಿಸಿದರು. ಪಶ್ಚಿಮ ಘಟ್ಟಗಳನ್ನ ನಾಶ ಮಾಡುವ ಈ ಯೋಜನೆಯನ್ನ ಪ್ರಸ್ತಾಪಿಸಲಾದರೂ ಸರಕಾರಕ್ಕೆ ಹೇಗೆ ಮನಸ್ಸು ಬಂತು ಎಂದು ನೆರೆದ ಜನ ಗಣ್ಯರು ಕಟುವಾಗಿ ಪ್ರಶ್ನಿಸಿದರು. ಒಟ್ಟಾರೆ ನದಿ ಜೋಡಣೆ ವಿರೋಧಿಸಿ ನಡೆದ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗೆ ಧಿಕ್ಕಾರ ಕೇಳಿ ಬಂತು. ಮುಂದೆ ಹೋರಾಟ ತೀವ್ರಗೊಳಿಸಲು ಎಲ್ಲ ಸಿದ್ಧತೆ ನಡೆಯುತ್ತಿದೆ.
ದೇಶ ಮಟ್ಟದವರಿಗೆ ಮುಟ್ಟಲೇಬೇಕಾದಂತ ಅನಿವಾರ್ಯತೆ ಈ ಭಾಗದ ಜನರಿಗೆ ಇರುವುದರಿಂದ ಈ ಹೋರಾಟ ಈ ರೀತಿಯಲ್ಲಿ ನಡೀತಾ ಇದೆ. ಈ ಹೋರಾಟ ಈಗ ಶಾಂತಿಯುತವಾಗಿ ನಡೀತಾ ಇದೆ, ಶಾಂತಿಯುತವಾಗಿಯೇ ಬಂದಾಗ್ತಾ ಇದೆ. ಬಂಧುಗಳೇ, ಎಲ್ಲರೂ ಕೂತ್ಕೊಳ್ಳಿ. ಸಮಾವೇಶ ರಸ್ತೆಯ ಇಕ್ಕಲಗಳಿಂದವರು ಹೇಳಿಕೆ ಮುಂಭಾಗಕ್ಕೆ ಏನಾದ್ರು ತಂಪು ಬೇಕು ಅಂತ ಇದ್ರ ಬಿಚ್ಚಾಕಿರ್ತಾನೆ. ನಾವು ಬಿಸಿಲಲ್ಲಿ ಮುಂಜಾನೆ 8 ಗಂಟೆದಾಗ ನಡೆದು ಬಂದಿದ್ದೇವೆ. ದಯವಿಟ್ಟು 1 ತಾಸು 50 ನಿಮಿಷದಲ್ಲಿ ಕಾರ್ಯಕ್ರಮ. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಮ್ಯಾಟ್ ಹಾಕಿದೀವಿ. ದಯವಿಟ್ಟು ತಮ್ಮ ವಾಹನವನ್ನ ನಿರ್ದಿಷ್ಟವಾದಂತ ಸ್ಥಳದಲ್ಲೇ ಪಾರ್ಕಿಂಗ್ ಮಾಡಬೇಕಾಗತ್ತೆ. ಸಾರ್ವಜನಿಕರ ರಸ್ತೆ ಆಗಿರೋದು ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.